ಯಾರಪ್ಪ ಚಿಕ್ಕನವ್ರು ಅಂತೇಳಿ. ನಮಗೆ ಇಲ್ಲಿ ಸೋಲಾರ್ ಬಗ್ಗೆ ನಮಗೆ ಅಷ್ಟೇನು ಐಡಿಯಾ ಗೊತ್ತಿದ್ದಿಲ್ಲ. ಆ ಬಳಿಕ ನಮಗೆ ಇಲ್ಲಿ ಚಲೋ ಮಾಡ್ಬೇಕಂದ್ರೆ ನಮಗೆ ಗಿರಾಕಿ ಬೇಕಂತ ಕೇಳಕತ್ತೇ ನನಗೆ ಐಡಿಯಾ ಗೊತ್ತಿತ್ತು. ಜಲಸ್ ಯಾಕೆ ಹಾಕ್ಬಾರ್ದು ಐಡಿಯಾ ಇತ್ತು. ಆ ಬಳಿಕ ಒಬ್ಬರು ನಮಗೆ ಸೋಲಾರ್ ಬಗ್ಗೆ ಒಬ್ಬರು ಬಂದಿದ್ರು. ಅವ್ರಿಗೆ ಇವಾಗ ಕೇಳಕತ್ತ ಹಿಂಗೆ ಸೋಲಾರ್ ಹಾಕ್ರಿ, ನೀವು ಸೋಲಾರ್ ಹಾಕಿಂದ ಆ ಬಳಿಕ ನಿಮ್ಗೆ ಫಾಯ್ದೆ ಐತಿ, ಏನೋ ದುಡ್ಡು ಒಂದು ಸ್ವಲ್ಪ ದುಡ್ಡು ಹಾಕತ್ತೀವಿ ಅಂತೇಳಿ ಅವ್ರು ಹೇಳಿದ್ರು. ಸೋಲಾರ್ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸಿ ನಾವು ಹಾಕಿಂದ ನನಗೆ ಇನ್ನೂವರೆಗೆ ಪ್ರಾಬ್ಲಮ್ ಇಲ್ಲ, ಒಟ್ಟ ಪ್ರಾಬ್ಲಮ್ ಇಲ್ಲ. ಸೋಲಾರ್ ಬಗ್ಗೆ ನಮ್ಗೆ ಫುಲ್ ಇಂಟ್ರೆಸ್ಟ್ ಐತಿ. ಸೋಲಾರ್ ಹಾಕಿದ್ವಿ, ಯಾಕಂದ್ರೆ ನಮಗೆ ಕರೆಂಟ್ ಇಲ್ಲ ಅಲ್ಲಿ, ಇದು ಇಂಡಸ್ಟ್ರಿ ಏರಿಯಾ, ಯಾರು ನಮಗೆ ಕರೆಂಟ್ ಕೊಟ್ಟಿಲ್ಲ. ಹಿಂಗಾಗಿ ನಾವು ಸೋಲಾರ್ ಹಾಕಿ ನಾವು ಸೋಲಾರ್ ಮುಂದುವರ್ಸ್ತಾ ಹೋಗ್ತೇವೆ. ನಾವು ಆನ್ಲೈನ್ ಪೇಜ್ ತೆಗೆದ್ರೆ 10 ರೂಪಾಯಿ ತಗೊಂತೀವಿ, ಒಂದು ಪೇಜ್ ಪ್ರಿಂಟ್ ಹೊಡೆದ್ರೆ 3 ರೂಪಾಯಿ ತಗೊಂತೀವಿ, 2 ಕಡೆ ಹೊಡೆದ್ರೆ 5 ರೂಪಾಯಿ ತಗೊಂತೀವಿ. ನಮಗೆ ಅಷ್ಟು ರೊಕ್ಕ ಉಳಿದಿತ್ತು. ಅಷ್ಟು ಫೀಸ್ ಹೊಡೆದ್ರೆ ನಮಗೆ ದಿವಸ ಹಣ್ಣಂದ್ರೆ ಒಂದು 300-400 ಪೇಜ್ ಹೊಡ್ತೀವಿ. ನೆಕ್ಸ್ಟ್ ಫ್ರಿಜ್ ಅಪ್ಪು ನಮ್ದು ಐಡಿಯಾ ಐತಿ. ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೇಕು. ಇಲ್ಲಿ ಜಾಗ ಸ್ವಲ್ಪ ಇಂಪ್ರೂವ್ ಆಗಿಂದ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಆಗ್ಬೇಕು. ಪಬ್ಲಿಕ್ ಜಾಸ್ತಿ ನಮಗೂ ಸ್ವಲ್ಪ ದುಡ್ಡು ಆಗ್ಬೇಕು. ಕೈಯಾಗ ದುಡ್ಡಾಗಿ ನಾವು ಹಾಕ್ಬೇಕು ವಿಚಾರ ಆಯ್ತು. ವಿಚಾರ ಮಾಡಿ ನಾವು ಹಾಕುವ ವ್ಯವಸ್ಥೆ ಮಾಡ್ತೀವಿ. ನಮಗೆ ಸೋಲಾರ್ ಅಂತೂ ಭಾಳ ಇಷ್ಟ ಆಯ್ತು.